तरिकिट तकादिमी धीमकिट नर्तन पाद सुमोदद तत्कार सरिगमद सरी स्वರದ वर्तन नाद विनोदद झेंकार नाद विनोदद झेंकार नाद विनोदद झेंकार ನುಡಿಸುಬಾರಸಿಕ ತಂತಿಯ ನುಡಿಸುಬಾರಸಿಕ ದೇವ ಸುಂದರಿದೋಳವಾಲಿಯ ಬಳಸೋ ಮುನಿ ತಿಲಕ ತಂತಿಯ ನುಡಿಸು ಬಾರಸಿಕ ಚಾರೋ ತಂತಿಯ ನುಡಿಸು ಬಾರಸಿಕ ನುಡಿಸು ಬಾರಸಿಕ ತಂತಿಯ ನುಡಿಸು ಬಾರಸಿಕ ನುಡಿಸು ಬಾರಸಿಕ ತಂತಿಯ ನುಡಿಸು ಬಾರಸಿಕ ತಂತಿಯ ನುಡಿಸು ಬಾರಸಿಕ ದೇವ ಸುಂದರಿ ತೋಳಮಾಲೆಯ ಬಳಸು ಮುನಿ ತಿಲಕ ದೇವ ಸುಂದರಿ ತೋಳಮಾಲೆಯ ಬಳಸು ಮುನಿ ತಿಲಕ ತಂತಿಯ ನುಡಿಸು ಬಾರಸಿಕ ಬಳ್ಳಿಯಂತಿಗ ಮೈಯ ಮಾಟಕ್ಕೆ ಲತೆಯು ಸೋಲುತ್ತಿದೆ ನುಡಿಸೋ ತಂತಿಯ ನುಡಿಸೋ ಬಾರಸಿಕ
ಮರುಗುತ್ತಿದೆ ಚೆಲ್ಲುವ ಪಾದದ ನಡೆಗೆ ಹಂಸ ಹಂಸ ಪಾದ ಚೆಲ್ಲುವ ಪಾದ ಹಂಸ ನಡೆ ಚೆಲ್ಲುವ ಪಾದದ ನಡೆಗೆ ಹಂಸ ಹಂಸ ಅಲ್ಲಿ ಮರುಗುತ್ತಿದೆ ಹಂಸವು ಅಲ್ಲಿ ಮರುಗುತ್ತಿದೆ ಮೆಲ್ಲ ನಡುವನು ನೋಡಿ ಸಿಂಗವು ನಿಲ್ಲದೋಡುತ್ತಿದೆ ಮೆಲ್ಲ ನಡುವನು ನೋಡಿ ಸಿಂಗವು ನಿಲ್ಲದೋಡುತ್ತಿದೆ ಸಿಂಗವು ನಿಲ್ಲದೋಡುತ್ತಿದೆ ಸಿಂಗ ನಿಲ್ಲದೋಡುತ್ತಿದೆ ನುಡಿಗೆ ಅರಗಿಣಿ ಜಡಿಗಿ ನಾಗರ ತಾನೇ ಸರಿಯುತ್ತಿದೆ ನುಡಿಗೆ ಅರಗಿಣಿ ಜಡಿಗಿ ನಾಗರ 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 ತಾನೇ ಸರಿಯುತ್ತಿದೆ ನಾಗರ ತಾನೇ ಸರಿಯುತ್ತಿದೆ ಮುಡಿಗೆ ಭ್ರಮರವು ಸ್ವರಕ್ಕೆ ಕೋಗಿಲೆ ಮೌನ ತಾಳುತ್ತಿದೆ ಮುಡಿಗೆ ಭ್ರಮರ 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 ಸ್ವರಕ್ಕೆ ಕೋಗಿಲೆ ಕೋಗಿಲೆ ಮೌನ ತಾಳುತ್ತಿದೆ ಕೋಗಿಲೆ ಮೌನ ತಾಳುತ್ತಿದೆ ನುಡಿಸುವ ರಸಿಕ ಮುನಿ 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 ಕುಲ ತಿಲಕ ಗಜನು ಧೀಂತ ತೋಂತ ದಿನ್ನ ತರಿಗಡ ತೆಗೆದೈತಿ ತತ್ತ ಧೀಂತ ಗಜನು ತೋಂತ ಗಜನು ತಕಿಟ ತಕಿಟ ದಿನ್ನ ತರಿಗಡ ತೆಗೆದೈತಿ ತತ್ತ ಗದಿಮಿತ ಗಜನು ತಗದಿಮಿತ ಗಜನು ತದ್ಧಿಂತ ಗಜನು ತರಿಗಡ ತೆಗೆದೈತಿ ತದ್ಧೀಂತ ಗಜನು ತಗದಿಮಿತೈತಿ ತದ್ಧೀಂತ ಗಜನು ತರಿಗಡ ತೆಗೆದೈತಿ ತೋಂತ ದಿನ ತರಿಗಡ ತೆಗೆದೈತಿ ತಗದಿಮಿತೈತಿ ತರಿಗಡ ತೆಗೆದೈತಿ ತಗದಿಮಿತೈತಿ 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 ಜೀವ ವೀಣಿಯ ಕಾರು ತಂತಿಯ ನುಡಿಸುವ ರಸಿಕ ದೇವ ಸುಂದರಿ ತೋಳಮಾಲೆಯ ಬಳಸು ಮುನಿ ತಿಲಕ ನುಡಿಸುವ ರಸಿಕ ಬಳಸು ಮುನಿ ತಿಲಕ ಮಾಲೆಯ ಬಳಸು ಮುನಿ ತಿಲಕ ಬಾರಸಿಕ ಮುನಿ ತಿಲಕ ರಸಿಕ ತಿಲಕ ಮುನಿ ತಿಲಕ ಬಾರಸಿಕ Oh
ಅಬ್ಬಾ, ಹಾ, ನಾನು ಯಾವ ಪ್ರತಿಕ್ರಿಯೆ ಇಲ್ಲ ಅಂತ ಭಾವಿಸಿಕೊಂಡದ್ದು ಇಷ್ಟಾದ್ರೂ ಬಂತಲ್ಲ, ಸಾಕು. ನಾ ಲತಾಂಗಿ. ಯಾರಿದ್ದರೂ ಪ್ರತಿಕ್ರಿಯೆ ತೋರಿಸಿದ್ರು, ಮುಗೀತು. ನಾ ಲತಾಂಗಿ ಆವರಿಸಿಕೊಳ್ಳುವುದಕ್ಕೆ ಒಂದು ದೊಡ್ಡ ಮರ ಬೇಡವೆ? ಎಲ್ಲೂ ಮುರಿದಿದೆ, ಬೋಳು ಮರ ಇರುವುದು. ಮಳೆ ಬಂದ್ರೆ ಚಿಗುರುತ್ತದೆ. ಬರ್ಲಿ ಬರ್ಲಿ. ನಾ ಹಂಸಗಮನೆ ಕ್ರೀಡಿಸುವುದಕ್ಕೆ ಒಂದು ದೊಡ್ಡ ಕೊಳ ಬೇಡವೆ? ಬರಗಾಲ, ನೀರು ಬತ್ತಿದೆ. ಅದೇ ಮುಂಗಾರಿನ ಸ್ಪರ್ಶ ಆಗ್ಲಿ ಅಂತ ಭಾವಿಸುವುದು ನಾನು. ಅಲ್ಲ, ನಾ ಸಿಂಹ ಕಟಿ. ಈ ಕಟಿಯ ಗಾಂಭೀರ್ಯಕ್ಕೆ ಆ ಸಿಂಹರಾಜನೇ ಕೆಳಗೆ ನೋಡ್ತಾನೆ, ಮೇಲೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಮೇಲೆ ನೋಡ್ತಾನೆ. ಹಾಗಿದ್ರೆ ಇದಕ್ಕೆ ಸೋಲುವಂತಹ ಶರದಿ ಗಂಭೀರ ಎಲ್ಲಿದ್ದಾನೆ? ನಾನು ಹುಡುಕುತ್ತಾ ಇರುವುದು. ಈ ಸಲ ಅದಿಲ್ವಾ? ನೀಲಗಗನ, ನೀಲಗಗನ ಅದಿಲ್ವಾ? ಪ್ರತಿ ಸಲ ನಿಮ್ಮಂತವರಲ್ಲಿ ಇಳಿದು ಬಂದಾಗ ಅದೇ ಕ್ರಮ ಇರುವುದು, ನೀಲಗಗನದಿಂದ ತೊಡಗುವುದು. ಈ ಸಲ ಬೇರೆ, ಇದು ಪ್ರತ್ಯೇಕ. ಯಾವುದು ಪ್ರತ್ಯೇಕ ಆದ್ರೆ ಎಲ್ಲ ವಿಷಯ ಅದುವೇ. ಆಸಕ್ತಿ ಉಂಟು ಅಂತ ಆಯ್ತು. ಯಾವ್ದ್ರಲ್ಲಿ ಆಸಕ್ತಿ ಉಂಟು? ನೀಲಗಗನ. ನೀಲಗಗನದಲ್ಲಿ ಆಸಕ್ತಿ ಅಲ್ಲ, ನೋಡಿ ನೋಡಿ ಸಾಕಾದಕ್ಕೆ ಅದಕ್ಕೆ ಹೇಳಿದ್ದು. ಅದಲ್ಲ, ಮತ್ತೆ ಇಲ್ಲಿ ಬಂದು ಆಗಿನಿಂದ ನೀನು ಹಾಡಲ್ಲಿ ಹೇಳಿದ್ದು ನನಗೆ ಅರ್ಥ ಆಗಿದೆ, ಕುಣಿದು ಹೇಳಿದ್ದು ಅರ್ಥ ಆಗಿದೆ, ಮತ್ತೆ ಈಗ ಸ್ವಗತದಲ್ಲಿ ಹೇಳಿ ನನ್ನ ಕಿವಿಗೆ ಬೀಳುವಾಗ ಮಾಡಬೇಕಾಗಿಲ್ಲ, ಅರ್ಥ ಆಗಿದೆ. ಈಗ ಎಂತದಾಗಬೇಕಾದ್ದು? ಬಾರಸಿಕ ವೀಣೆ ನುಡಿಸಬೇಕಾದ. ವೀಣೆ ನುಡಿಸಲಿಕ್ಕೆ ಗೊತ್ತಿಲ್ಲದವ ಕೈ ಹಾಕಿದ್ರೆ ಆ ಸರಿಗೆಯಿಂದಲೇ ಕೈ ತುಂಡಾಗ್ತದೆ, ಗೊತ್ತುಂಟಾ? ಅದು ಗೊತ್ತಿಲ್ಲದವ. ಅದರಿಂದಲೇ ಹೇಳಿದ್ದು. ನಾನು ನುಡಿಸಬಲ್ಲೆ, ಹಾಡಬಲ್ಲೆ, ಕುಣಿಯಬಲ್ಲೆ. ಅದು ಕೇವಲ ನಾದ ಹೊರಡಿಸುವುದು ಮಾತ್ರ ಅಲ್ಲ, ನಿಮ್ಮನ್ನು ಮುರಿಯುವಲ್ಲಿಯೂ ಪರ್ಯಾಪ್ತ ಅಂತ ಗೊತ್ತಿರಬೇಕು ಬೆರಳಿಕ್ಕುವವನಿಗೆ. ಓಹೋ, ತೋಳಮಾಲೆ ಅಲ್ವಾ ಬಳಸು. ಅದೇ ಮಾಲೆ ಅಂತ ಬಳಸಿದ್ರೆ ಮತ್ತೆ ಅದು ಹಗ್ಗ ಆಗ್ತದೆ, ಅದು ಗೊತ್ತುಂಟ? ನೀವು ಯಾಕೆ ಬೇಡದನ್ನು ಕಲ್ಪಿಸಿಕೊಳ್ಳುವುದು? ನಿನಗೆ ಯಾವುದು ಬೇಕಾದ್ದು ಅಂತ ನನಗೆ ಗೊತ್ತುಂಟು, ನನಗೆ ಬೇಡದಿದ್ದದ್ದು ಯಾವುದು ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇರುವುದು. ರಸಿಕ ರಸಿಕ ಅಂತ ಎಂತದ್ದು ರಸ? ಮುಳುಗಿಸುವುದಕ್ಕೆ ಇರುವುದದು, ಏರುವುದಕ್ಕೆ ತೇಲುವುದಕ್ಕೆ ಇರುವುದಲ್ಲ. ರಸಾನಂದ ಸಿಕ್ಕುವುದು ಎಷ್ಟು ರಸದಿಂದ? ನವರಸಗಳು. ನವರಸ ಎಲ್ಲ ಎಂಟೇ ಇರುವುದು. ಶೃಂಗಾರವೀರ ಕರುಣಾದ್ಭುತ ಹಾಸ್ಯ ಭಯಾನಕ ಬೀಭತ್ಸ ರೌದ್ರ ಎಂಟೇ ಇರುವುದು. ಇಲ್ಲ ಶಾಂತ, ಅದು ಕೊನೆಯಲ್ಲಿ ಸೇರಿಸಿದ್ಯಾರು? ಆಯ್ತು, ನಿನ್ನ ಲೆಕ್ಕದಲ್ಲಿ ಇದ್ರೆ ಇರ್ಲಿ. ಅದೆಲ್ಲ ಸೇರಿಸಿ ರಸ ನಿಮಜ್ಜನಗೊಳಿಸಿ ನಮ್ಮನ್ನು ಮುಳುಗಿಸುವುದು, ನಮ್ಮನ್ನು ತೇಲಿಸುವುದು ಯಾವುದು ಗೊತ್ತುಂಟು? ಯಾವುದು? ಇದನ್ನು ಕೆಳಗಿರಿಸಿ ಇದಕ್ಕಿಂತ ಹೆಚ್ಚಿನದ್ದು ತಾನು ಅಂತ ತೋರಿದ ಬ್ರಹ್ಮಾನಂದ. ಆ ಬ್ರಹ್ಮಾನಂದಕ್ಕೆ ಇದು ಸೋದರ ಸ್ಥಾನದಲ್ಲಿರುವುದು. ಇದು ಯಾಕೆ ಕೆಳಗೆ? ರಸದಲ್ಲಿ ಎಲ್ಲರೂ ಮುಳುಗುತ್ತಾರೆ, ಬ್ರಹ್ಮಾನಂದ ಯಾಕೆ ಮೇಲೆ? ಅದರಲ್ಲಿ ಎಲ್ಲರೂ ತೇಲುತ್ತಾರೆ, ಅದರಲ್ಲಿ ಎಲ್ಲರೂ ಹಾರುತ್ತಾರೆ, ಅದರಲ್ಲಿ ಎಲ್ಲರೂ ಓಲಾಡ್ತಾರೆ ಅಂತ. ನಾವು ಅದರಲ್ಲಿರುವಾಗ ಈಜು ಗೊತ್ತಿದ್ದವರಲ್ಲಿ ಮುಳುಗುಬಾ ಮುಳುಗುಬಾ ಅಂತ ಹೇಳಿದ್ರೆ ಯಾರು ಮುಳುಗುತ್ತಾರೆ ಅಂತ ಬೇಡುವ? ಇವಳೊಬ್ಳು ಬಂದು ಮುಳುಗಿಸಲಿಕ್ಕಿದ್ದವಳು, ನಾನು ಹಾಗಲ್ಲ ಮುಳುಗುವವಲ್ಲ. ಏನು ಮುಳುಗಿಸುವುದಕ್ಕೆ ನಿಮ್ಮಲ್ಲಿ ಎಂಥದ್ದು ಉಂಟು ಅಂತ ಬೇಡುವ? ಅಲ್ಲ, ಇದು ಮುಳುಗಿಸುವಂತಹ ಕಾಯವ. ಇದು ಯಾವ ನೋಡಿ ಒಮ್ಮೆ, ಇದು ಎಂಥದ್ದು ಅಂತ ಬೇಡುವ? ಕಮನೀಯ ಕಾಮಿನಿ ಅಮರೇಶ ತಾಪಸರ ವಿಮಲದ ಪರಿಪು ಎಂಬುದರಿತೆ ಕಮಲಮುಖಿಯರ ಕೆಡಿಪ ಭ್ರಮರ ಮನದನುಜ ಖಗ ಸಮರದಲ್ಲಿ ಸೋತಿರುವ ಚರಿತೆ ಕಾಮಿನಿ. ಕಾಡಿನಲ್ಲಿ ಎಷ್ಟು ಕುಣಿತದೆ, ಇನ್ನು ಊರಿನಲ್ಲಿದ್ದವರಿಗೆ ಇವಳ ಲೋಕದಲ್ಲಿದ್ದವಳಿಗೆ ಎಷ್ಟು ಬಾಧೆ. ನೀವು ಕುಣಿಯುವುದಿಲ್ವಲ್ಲ? ನಾನಲ್ಲ, ನನ್ನ ಮನಸ್ಸು ಕುಣಿಯುವುದಿಲ್ಲ. ಇಲ್ಲಿ ಪ್ರಯತ್ನಿಸುವುದು. ಇಲ್ಲಿ ಯಾವುದು ಕುಣಿಯಬಾರದು ಅಂತ ಖಗಮೃಗಗಳೆಲ್ಲ ಓಡಿದ್ದು. ನಮ್ಮ ತಲೆಯಲ್ಲಿ ಪ್ರಪಂಚ ಇರುವುದೇ ನಮಗಾಗಿ ಅಂತ. ಅದು ವಿಶ್ವಾಮಿತ್ರನ ತಪಸ್ಸಿಗೆ ಬೆಚ್ಚಿ ಬೆದರಿ ದೂರ ಆದದ್ದು. ನೀರು ಬಂದದ್ರಿಂದ ನಾಚೆ ಅಲ್ಲ. ನಿನಗಿಂತ ನಿನ್ನಲ್ಲಿ ಆಯಾ ಮೃಗ ಪಕ್ಷಿಗಳ ಒಂದೊಂದು ಅಂಶ ಮಾತ್ರ ಇರುವುದು, ಅದರ ಎಲ್ಲ ಅವಯವಗಳಲ್ಲೂ ಸರ್ವಗುಣವನ್ನು ಹೊಂದಿದ್ದು ಕೂಡ ದೂರ ಸರಿಯುತ್ತದೆ ಅಂದ್ರೆ ಏನರ್ಥ? ಏನು? ವಿಶ್ವಾಮಿತ್ರನಿಗೆ ಬಾಧೆ ಕೊಡಬಾರ್ದು ಅಲ್ಲ, ನಮ್ಮ ಏಕಾಂತಕ್ಕೆ ಭಂಗ ಆಗಬಾರ್ದು. ಯಾವ ಏಕಾಂತಕ್ಕೆ? ನಾವಿಬ್ಬರಿರುವಾಗ ಏಕಾಂತ, ನಮ್ಮ ಏಕಾಂತ ತಪಸ್ಸಿನಲ್ಲಿ ಪರಬ್ರಹ್ಮದ ಜೊತೆಯಲ್ಲಿ. ಏನೋಪ್ಪ? ಆ ಕಾರಣದಿಂದಲೇ ನಮಗೆ ಅದು ಬೇಕು ಅಂತ ತೊಡಗಿರುವಾಗ ಇವೊಬ್ಬ ತಲೆಗೆಟ್ಟವ ನಿನ್ನನ್ನು ಕಳಿಸಲಿಕ್ಕೆ, ಆ ದೇವೇಂದ್ರ, ನೀನು ಬಂದು ಇಲ್ಲಿ ಕುಣಿಲಿಕ್ಕೆ. ನಿಮಗಿಬ್ಬರಿಗೂ ಬೇರೆ ಕೆಲಸ ಇಲ್ಲ. ಇಷ್ಟು ಬೇಗ ಪ್ರಚಾರ ಆಯ್ತಾ? ಎಂಥದ್ದು ಪ್ರಚಾರ ಆಗುದು? ಇದು ವರ್ಷ ವರ್ಷ ಒಂದೊಂದು ಬರ್ತಾ ಉಂಟು. ಇದು ಪ್ರಚಾರ ಆಗಲಿಕ್ಕೆ ದೊಡ್ಡ ವಿಷಯ ಎಂತದಲ್ಲ. ಎಷ್ಟು ಕಷ್ಟ ಆಗಿದೆ. ನಿನಗೆ ಎಷ್ಟು ಕಷ್ಟ ಆದ್ರೂ ನನಗೆ ಇಷ್ಟ ಆಗಬೇಕಲ್ಲ. ನಿಮಗೆ ಇಷ್ಟ ಆಗ್ಬಿಟ್ರೆ ಏನ್ ಮಾಡ್ಬೇಕು? ನನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕು. ನೀವು ದೊಡ್ಡ ದೊಡ್ಡದೆಲ್ಲ ಕೇಳ್ಬೇಡಿ ಸುಮ್ಮನೆ. ನನಗೆ ಸಣ್ಣದರ ಬಗ್ಗೆ ಅಪೇಕ್ಷೆ ಉಂಟು. ನಿನಗೆ ಹೇಳಿದವ ಯಾರು? ನೋಡುದಪ್ಪ ನಾನು. ನನಗೆ ನೋಡುವುದೇ ಬೇಡ ಅಂತ ವಿಮುಖನಾಗಿ ನಾ ಕಣ್ಣು ಮುಚ್ಚಿ ಕುಳಿತದ್ದು. ನೋಡುವವರು ಕಣ್ಣು ಮುಚ್ಚುತ್ತಾರ? ಈಗ ಬಿಟ್ಟಿರಲ್ಲ.
ನಾನು ಆಗಾಗ ಬಿಡ್ತೇನೆ, ಅದು ನೀನನ್ನು ನೋಡುವುದಕ್ಕಲ್ಲ. ನಾನು ಮಾಡಿದಂತಹ ತಪಸ್ಸಿನಿಂದ ನಾನೆಷ್ಟು ಸೊರಗಿದ್ದೇನೆ ಅಂತ ಗೊತ್ತಾಗುವುದಕ್ಕೆ, ಮತ್ತಷ್ಟು ಸೊರಗಿಸುವುದಕ್ಕೆ ಮತ್ತೆ ಕಣ್ಣು ಮುಚ್ಚಿದ್ದೇನೆ. ಬಿಡುವುದು ನನ್ನ ಕಣ್ಣು. ಕಣ್ಣು ಮುಚ್ಚಲಿಕ್ಕಾಗದವರೆಲ್ಲ ಆಲೋಕದಿಂದ ಬಂದು ಕಣ್ಣು ಬಿಟ್ರಲ್ಲ ಅಂತ ಹೇಳ್ತಾಳೆ ಅವಳು. ನಮಗೆ ಬೇಡ, ನಾವಲ್ಲ, ಆ ದೇವೇಂದ್ರನಿಗೆ ಯಾರಾದ್ರೂ ತಪಸ್ಸಿಗೆ ಕುಳಿತರೆ ಯಾಕಿಷ್ಟು ವಿರೋಧ? ಯಾಕೆ ಅವನ ಸ್ಥಾನಕ್ಕೆ ನಾವೇನು ಕಂಟಕರಾಗ್ತೇವೆ? ಅವನಿಗೆ 3 ಹೊತ್ತು ಅದೇ ಆಲೋಚನೆ. ನಾನು ಎಷ್ಟು ಹೇಳ್ತೀನಿ ಅವ್ನು ಕೇಳುವುದೇ ಇಲ್ಲ. ನೀನು ಎಂತದಂತ ಹೇಳುದು? ಸರಿಯಾಗಬೇಕು ನೀನು ಅಂತ. ಸರಿಯಾಗುದು ಹೇಗೆ? ಹಾಗಲ್ಲ, ಯಾರ ತಪಸ್ಸು ಅವ ಸರಿಯಾಗಬೇಕು, ಮೊದಲು ನೀ ಕುಣಿಯುವುದು ನಿಲ್ಲಿಸಬೇಕು. ನೀವು ಕುಣಿಯಲಿಕ್ಕಿದ್ದೀರಿ ಅಂತ ಗೊತ್ತಾದ್ರೆ ತಪಸ್ಸು ಮಾಡುವವರು ಸನ್ನಿಧಿಗೆಲ್ಲ ನಿಮ್ಮನ್ನು ಕರೆದು ಕಳಿಸುವುದು. ಈ ಸಲ ಅಲ್ಲಿ ಹೋಗಿ ಕುಣಿ, ಈ ಸಲ ಇಲ್ಲಿ ಪ್ರದರ್ಶನ ಆಗಲಿ ಅಂತ ನೀವು ಕಾಯ್ತಾ ಇರ್ತೀರಿ. ಅವ ಎಲ್ಲಿಗೆ ನಮ್ಮನ್ನು ಕಳಿಸ್ತಾರೆ, ನಾವು ಹೇಗೆ ಹೋಗಿ ಕುಣಿಲಿಕ್ಕೆ ಆಗ್ತದೆ ಅಂತ. ನಾನು ನಿಲ್ಲಿಸ್ತೇನೆ, ನೀವು ಮನಸ್ಸು ಮಾಡಬೇಕು. ಯಾವುದನ್ನು? ಕುಣಿಯುವುದನ್ನು. ಯಾರನ್ನು? ಕುಣಿಯ ಬಯಸದವರನ್ನು ಕುಣಿಸುವುದನ್ನು ನಿಲ್ಲಿಸುವಂಥದ್ದು. ನೀ ಕುಣಿಬೇಡ ಅಂದದ್ದಲ್ಲ. ಮನಸ್ಸು ಯಾರದ್ದು ಕುಣಿಯುವುದಿಲ್ವೋ ಅವರನ್ನು ಕುಣಿಸುವುದನ್ನು ನಿಲ್ಲಿಸುವಂಥದ್ದು. ನಮಗೆ ಕುಣಿಯುವುದು ಬೇಡ, ನಮಗೆ ಕುಣಿತವೂ ಬೇಡ. ಆ ಕಾರಣದಿಂದಲೇ ಹೇಳಿದ್ದು. ಅವ ನಿಜವಾಗಿ ನಿಮ್ಮನ್ನು ಕಳಿಸು, ನೀ ಕುಣಿಯಬಾರದು ಅಂತ ಏನು ನನಗಿಲ್ಲ. ನೀ ಎಲ್ಲಿ ಕುಣಿಬೇಕಾದ್ದು? ಇಲ್ಲಿ ದೇವೇಂದ್ರನಿಗೆ ಬಾಧೆ ಆದವರ ಮುಂಭಾಗದಲ್ಲಿ ಹೋಗಿ ಕುಣಿಯಬೇಕು. ಅಂದ್ರೆ ಆ ರಾಕ್ಷಸರಿದ್ದಾರಲ್ಲ, ದಾನವರು ಪಂಚಾಗ್ನಿಯ ಮಧ್ಯದಲ್ಲಿ ನಿಂತು ತಲೆ ಕೆಳಗಾಗಿ ಪಾದಾಂಗುಷ್ಟದಲ್ಲಿ ನಿಂತು ಸ್ವರ ಸಿಕ್ಕಿದ ಮರುಕ್ಷಣ ದೇವೇಂದ್ರನ ಮಂಡೆಗೊಡಿಯುವುದಕ್ಕೆ ಬರ್ತಾರಲ್ಲ, ಅವರ ತಪಸ್ಸು ಕೆಡಿಸುವಲ್ಲಿ ಹೋಗಿ ತಕ್ಕ ದಿಮ್ಮಿ ತಕ್ಕ ಜನ ಕುಣಿಬೇಕು. ಒಬ್ಬ ರಾಕ್ಷಸ ಎದುರಿನಲ್ಲೂ ಒಂದು ಅಪ್ಸರೆ ಹೋಗಿ ಕುಣಿತಕ್ಕ ನನಗೆ ಕತೆ ಗೊತ್ತಿಲ್ಲ. ಆಯ್ತು, ನೀವು ಹೇಳಿದ ಮೇಲೆ ಮುಗೀತದೆ. ನಾನು ಹೇಳಿದ್ದು ನಿಮ್ಮ ಕತೆ, ನನಗಿಂತ ಮೊದಲು ನಿಮಗೆ ಗೊತ್ತಿರಬೇಕದು. ನಾವು ಎಲ್ಲೆಲ್ಲಿ ಹೋಗಿದ್ದೇವೆ, ಏನೇನು ಮಾಡಿದ್ದೇವೆ ಅಂತ. ಅಲ್ಲ, ಯಾವ ಕರ್ಮಕ್ಕೆ ನಾನು ಹೋಗಿ ಅವರ ಮುಂದೆ ಕುಣಿಯುವುದು? ಯಾವ ಪ್ರಯೋಜನ ಬೇಕಲ್ಲ? ಕಮಲಮುಖಿಯರೇ ನೀವು ಹೌದಾದರು, ಆದ್ರೆ ಸೌಂದರ್ಯದ ಉತ್ಕೃಷ್ಟತೆ ನಿಮ್ಮಲ್ಲಿ ಇದ್ದರು ತಪಸ್ಸಿಗೆ ಭಂಗ ತರ್ತೀರಿ ನೀವು ಅಂತ ಗೊತ್ತಾದ್ರೆ ಆ ರಾಕ್ಷಸರು ನಿಮ್ಮ ಕೊರಳಿ ಸಿಕ್ಕಿಕೊಳ್ಳುತ್ತಾರೆ. ಅದಕ್ಕೆ ಹೋಗುವುದಿಲ್ಲ ನೀವು. ಹಾಗಾಗಿ ಇಲ್ಲಿ ಬಂದಿರುವುದು. ಇಲ್ಲಿಗೆ ಈ ಕಮಲ ಮುಖಿಯ ಸೌಂದರ್ಯವನ್ನು ಆಸ್ವಾದಿಸಿ ಮುಡಿಗೇರಿಸುವಂತಹ ಸಾಮರ್ಥ್ಯ ಇರುವುದು ನಿಮಗೆ ಮಾತ್ರ. ನಾನು ಕೊಲ್ಲುವುದು ನಿನಗೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಯಾರನ್ನು, ಎಲ್ಲಿ, ಹೇಗೆ? ಈಗ ಒಬ್ಬಾಕೆ ನೃತ್ಯ ವಿದುಷಿಯಾದವಳು ತನ್ನ ಸರ್ವ ಪ್ರತಿಭೆಯನ್ನು ಪಡವಾಗಿಟ್ಟು ಒಂದು ಅಮೋಘ ಪ್ರದರ್ಶನ ಮಾಡ್ತೇನೆ ಅಂತ ಹೊರಟು ಅತ್ಯುತ್ಸಾಹದಿಂದ ತೊಡಗುವಾಗಲೇ ಎದುರಿದ್ದವ ತೂಕಡಿಸುವುದಕ್ಕೆ ತೊಡಗಿದ್ರೆ, ಆಕಳಿಸುವುದಕ್ಕೆ ತೊಡಗಿದ್ರೆ, ಅಥವಾ ಎದ್ದು ಹೋಗಿ ಏನಾದ್ರೂ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ತೊಡಗಿದ್ರೆ ಆಗ ಈ ಪ್ರತಿಭಾವಂತಿಗೆ ಬೇರೆ ಸಾವು ಬೇಕು? ಅದು ಬೇಡ. ಅದ ಕೇಳಿದ್ದು ಪ್ರದರ್ಶನ ತೊಡಗುವಾಗಲೇ ನಿರಾಸಕ್ತಿಯನ್ನು ಪ್ರಕಟಿಸುವ ನಮ್ಮ ಮುಂಭಾಗದಲ್ಲಿ ಅಡಿಗಡಿಗೆ ಸಾಯುವುದಕ್ಕಿಂತ ಇದ್ದಲ್ಲೇ ಕುಡಿತಾ ಇರ್ಬೋದಿತ್ತ. ಸ್ವಾಮಿ, ಪ್ರದರ್ಶನದ ಗುಣಮಟ್ಟ ಕಡಿಮೆ ಇದ್ದಾಗ ಎದುರಿದ್ದವರು ಹಾ ಅಂತ ಮಾಡ್ಯಾರು, ತೂಕಡಿಸಿಯಾರು, ಎದ್ದು ಹೋದಾರು. ಅದೇ ಒಳ್ಳೇದಿದ್ರೆ ಇದ್ದವರಾದ್ರೂ ಕರತಾಡನ ಮಾಡ್ತಾರೆ. ಈಗ ಊಟ ಈಗ ಷಡ್ರಸೋಪೇತವಾದದ್ದು ಎಂಬುದರಿಂದ ಏಕಾದಶಿ ಉಪವಾಸದಲ್ಲಿ ಇದ್ದವರು ಪುಷ್ಕಳ ಭೋಜನ ಮಾಡ್ತಾರೆ. ಇಲ್ಲ, ಮಾಡ್ಲಿಕ್ಕಿಲ್ಲ. ಅದ್ಯಾಕೆ ಮಾಡುವುದಿಲ್ಲ? ಅದು ಉಪವಾಸ. ಆದ್ದರಿಂದಲೇ ನಿಮ್ಮ ಅಡಿಗೆ ಸಿದ್ಧ ಆಗುವ ಮೊದಲೇ ನಾವು ಉಪವಾಸ ತೊಡಗಿ ಆಗಿದೆ. ಇದು ಎಷ್ಟು ಒಳ್ಳೇದಿದ್ರು ನಮಗೆ ಬೇಡ ಅಂತದ್ದು. ನಿನಗೆ ಆಗ್ರಾಣಿಸಿ ಅಂತ ಹೇಳಿದ್ದ. ಆಗ್ರಾಣಿಸುವುದಕ್ಕಾಗುದಿಲ್ಲ. ಆಗ್ರಾಣಿಸಿದ್ರೆ ಉಂಡಾಗೆ ಹವಿಸಲು ಕೊಟ್ಟರೆ ದೇವತೆಗಳು ಏನು ಮಾಡುದು? ಬಂದು ಊಟ ಮಾಡುದಾ? ಇಲ್ಲ, ಆಗ್ರಾಣಿಸುವುದು ಮಾತ್ರ. ಯಾಕೆ? ಆಗ್ರಾಣಿಸಿದ್ರೆ ಉಂಡ ಹಾಗೆ ಅಂತ. ಆದ್ದರಿಂದಲೇ ಹೇಳಿದ್ದು, ಆಗ್ರಾಣಿಸಿದ್ರು ನಮ್ಮ ವ್ರತ ತಪ ಕೆಡ್ತದೆ. ನಿಜವಾಗಿ ಕೆಡಿಸಬೇಕಾದದ್ದು ಆ ಗರುಡನಂತವರ ಸಂಕಲ್ಪವನ್ನು. ಅಮೃತ ಮಾಂಡವನ್ನೇ ಅಪಹರಿಸುವುದಕ್ಕೆ ಬಂದಿದ್ದಾನೆ. ರೆಕ್ಕೆ ಬೀಸಿಕೊಂಡು ಬರುವಾಗ ನಿಮಗೆ ಸೆರಗು ಬೀಸಿ ಕುಣಿಲಿಕ್ಕಾಗಲಿಲ್ಲ, ಅಲ್ಲಿ ಹೋಗಲಿಲ್ಲ. ಅಲ್ಲಿ ದೇವೇಂದ್ರ ಹೇಳಿಲ್ಲ. ಯಾಕೆ ಹೇಳಲಿಲ್ಲ? ಯಾರಿಗೆ ಗೊತ್ತು? ಆ ಮೃಗ ಪಕ್ಷೀಂದ್ರನೇ ಮೃಗವರ್ಗಕ್ಕೆ ಸೇರಿದ್ರು ಕೂಡ ವಿಚಲಿತನಾಗದೆ ಇಲ್ಲ. ನಮ್ಮ ಲಕ್ಷ್ಯದಿಂದ ನಾವು ವಿಚಲಿತರಾಗುವುದಿಲ್ಲ ಅಂತ ದೃಢತೆಯಲ್ಲಿ ಸಂಯಮದಲ್ಲಿದ್ದಾನೆ. ಒಬ್ಬ ಪಕ್ಷೀಂದ್ರನಿಗೆ ಅಷ್ಟು ಸಂಯಮ ಉಂಟು. ಮುನೀಂದ್ರನಾದ ವಿಶ್ವಾಮಿತ್ರನಿಗೆ ಎಷ್ಟಿರಬೇಕು? ನನ್ನ ಮುಂಭಾಗದಲ್ಲಿ ನಿನ್ನ ಆಟವ. ಎಷ್ಟಾದ್ರೂ ತಾಪಸಿಗಳಲ್ವ ನೀವು?
ಸಿಟ್ಟು ಬಂತ ಕೋಪ ಕಡೆಗೋಲು ಹೇಗೆ ಇರಲಿ, ನೀರು ಕಡೆದರೆ ಬೆಣ್ಣೆ ಬರುವುದಿಲ್ಲ. ಅದರಲ್ಲಿ ಸ್ವಲ್ಪ ಹಾಲಿನ ಅಂಶ ಇರಬೇಕು. ಅದು ಮೊಸರಾಗಿ ಇರಲಿ, ಆಗ ಕಡೆದರೆ ಬರ್ತದೆ. ನೀನು ಆಗಿನಿಂದ ಕಡಿತಾ ಇದ್ದಿ, ಅದು ನೀರು ಹಾಲಾಗಿ ಒಂದು ಸೇರಿ ಅಂತ. ಎಂಥದ್ದು ಹಾಲಾಗಿ ಒಂದು ಸೇರಿ ಅಂತ? ಇವಳು ನಾವು ಹಾಲಿನ ರುಚಿ ನೋಡಿ ಆಗಿದೆ, ಮೊಸರನ್ನು ತಿಂದು ಆಗಿದೆ, ಬೆಣ್ಣೆ ಮೆದ್ದು ಆಗಿದೆ, ನಮಗೆ ಸಾಕು ಅಂತಾಗಿದೆ. ಈಗ ಇವಳು ಮಧ್ಯದಲ್ಲಿ ತಂದು ಉಪವಾಸದಲ್ಲಿದ್ದವರಿಗೆ ಹಾಲಿನ ರುಚಿ ನೋಡಿ ಬೆಣ್ಣೆ ನೋಡಿ ಅಂತ ಹೇಳಿದರೆ ಯಾರಿಗೆ? ಇದೀಗ ಮಾಡಿದ್ದು ಪೂರ್ವರಂಗ ಅಲ್ವಾ? ನಮಗೆಂಥದ್ದು ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ? ನಾವು ಯಾವಾಗ ನೋಡಿದ್ದೇವೆ ಇದನ್ನು? ನಮಗೆಲ್ಲ ಇದೆಲ್ಲ ಗೊತ್ತಿಲ್ಲದವರ. ನಾವು ಇದನ್ನು ನೋಡಿ ಮಾಡಿ ಕುಣಿಸಿ ಆಡಿಸಿ ಎಲ್ಲ ಆಗಿ ಸಾಕು ಅಂತ ಮಾಡಿ ಬಿಟ್ಟವರು. ಇವಳು ಮಧ್ಯದಲ್ಲಿ ಅದನ್ನು ಜೊತೆ ಸೇರಿಸಿದ ಕಾಲದಲ್ಲಿ ನಮಗೆ ಏನು ಗೊತ್ತಾಗುವುದಿಲ್ಲ. ಹೊಸತು ಅಂತ ಬೆರಗಾಗುತ್ತೇವೆ ಅಂತ ಭ್ರಮೆ ಇರುವುದು ನಿನಗೆ. ಒಳ್ಳೆಯದಾಗಿದೆ, ಪ್ರದರ್ಶನ ಒಳ್ಳೆಯದಾಗಿದೆ, ನನಗಲ್ಲ, ನೋಡದವರಿಗೆ, ಇದೇನು ಅಂತ ಗೊತ್ತಿಲ್ಲದವರಿಗೆ ರೋಚಕವಾದೀತು. ಅವರಿದ್ರು ಹೋಗು, ಪ್ರದರ್ಶಿಸಿ ಹೋಗು. ನಾವೆಲ್ಲ ಸಾಕು ಮಾಡಿದ್ದನ್ನು ನಮಗೆ ತೋರಿಸುವ ಪ್ರಯತ್ನ. ಇಷ್ಟ ಆಗಲಿಲ್ಲ. ಯಾವುದು ಇಷ್ಟ ಆಗುವಾಗ ದೃಷ್ಟಿಯಿಂದ ನಾನು ನೋಡಲೇ ಇಲ್ಲ.
ಸಾರ್ಥಕ ಆಯ್ತು ನಾನು ಪೂರ್ವರಂಗ ಮಾಡಿದ್ದೆ. ಎಂತದಕ್ಕೆ? ನೆನಪಾಯ್ತಲ್ಲ ಪ್ರಕರಣ. ನಾನು ಯಾವುದನ್ನು ಹೇಳಿದ್ದು ಪೂರ್ವರಂಗ ಅಂತ? ಮೇನಕಾ ಪ್ರಕರಣ ಅಲ್ವಾ? ಆ ನನ್ನಲ್ಲಿ ಆ ಮೇನಕ್ಕೆ ಬಂದು ಪೂರ್ವದಲ್ಲೇ ಕುಣಿದದ್ದನ್ನು ಈಗ ರಂಗ ಪ್ರದರ್ಶನ ಮಾಡ್ಲಿಕ್ಕೆ ನೀನು ಹೊರಟ್ರೆ ನಮಗದು ಸಾಕು ಅಂತಾಗಿ ಅವಳನ್ನೇ ಕಳಿಸಿಕೊಟ್ಟಾಗಿದೆ. ಮತ್ತೆ ಇದು ಯಾರಿಗೆ ಬೇಕು ಸ್ವಾಮಿ? ಅವತ್ತು ಬಂದವಳು ಮೇನಕ ಆಗ್ಲಿ, ಇವತ್ತು ಬಂದವಳು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿಕೊಳ್ಬೇಡಿ. ಏನು ಯಾರೇ ಆದ್ರೂ ಆ ವರ್ಗದವಳೊಬ್ಬಳಲ್ವ? ನಾಕಗಣಿಕಾ ಅನೇಕದಲ್ಲಿ ಸುರವೇಶಿಯರ ಸಾಲಲ್ಲಿ ಒಬ್ಬಳು ಅಷ್ಟೇ ಅಲ್ವಾ? ದೊಡ್ಡ ಸಂಗತಿ ಎಂತದ್ದು? ಅಗ್ರ ಪಂಕ್ತಿಯವಳು. ಯಾವ ಪಂಕ್ತಿ ಆದ್ರೆ ನನಗೇನು? ನಾನೇನು ಬಡಿಸಲಿಕ್ಕೆ ನಿಂತಿದ್ದೇನೆ? ಯಾವ ಪಂಕ್ತಿ ಅಂತ ನೋಡಿ ಬಡಿಸಲಿಕ್ಕಲ್ಲ ನಾನು ನಿಂತದ್ದು. ನಾ ಶ್ರೇಷ್ಠಳು ಅಂತ ಹೇಳಿದಪ್ಪ. ಆಯ್ತು, ನೀನು ಶ್ರೇಷ್ಠಳಾದ್ರೆ ನಿನಗೆ ಇರ್ಲಿ, ನನಗೇನು? ನಾನು ಯಾರು ಅಂತ ಕೇಳುದಿಲ್ವಾ? ನಿನಗೆ ಹೇಳಬೇಕು ಅಂತಿದ್ರೆ ಹೇಳು, ನನಗೆ ಬೇಡ. ನಾರಂಭ ಅದನ್ನು ನಾನು ಆಗ್ಲೇ ಹೇಳಿ ಆಗಿದೆ. ಏನು? ನಾ ಆರಂಭ, ತೊಡಗಬೇಡ ತೊಡಗಬೇಡ, ನಾರಂಭ ಹಾಗೆ ಹೇಳಿದ್ದ. ಮತ್ತೆ ನಾನು ರಂಭ ಅಂತ ಹೇಳಿದ್ದು. ಮತ್ತೆ ನೂ ಹೇಳಲಿಲ್ಲ, ಚುಟುಕಾಗಿ ಮುಗಿಸುವ. ನಾನು ಅದಕ್ಕಿಂತ ಬೇಗ ತೊಡಗುವ ಮೊದಲೇ ಮುಗಿಸಿದ್ದೇನಲ್ಲ, ತೊಡಗುದೇ ಬೇಡ ಅಂತ. ಅದು ಅಪಾಯ ಅಲ್ವಾ? ನಿನಗೆ ಅಪಾಯ ಆದ್ರೂ ನನಗೆ ಅದೇ ಉಪಾಯ ಇರುವುದು. ಇರ್ಲಿ ಇರ್ಲಿ. ಇದು ಯಾವುದು? ಅಲ್ಲ, ನಾನಾಗಿ ಬಂದದ್ದಲ್ಲ. ಅಥವಾ ಕಳಿಸಿದ್ದು ಅಂತ ನಾನು ಹೇಳಿದ್ದೆ. ಯಾಕೆ ಅಂತ ಗೊತ್ತಾಗಿಲ್ವಾ? ಅವನಿಗೆ ತಲೆ ಕೆಟ್ಟು ಅಂತಲೂ ಹೇಳಿದ್ದೇನೆ. ಬೇರೆ ಬೇರೆ ಕಾರಣ ಉಂಟಾ? ನಿಮಗೊಂದು ಬಳುವಳಿ ಸನ್ಮಾನ ಉಡುಗೊರೆ. ಅದು ಅದರ ಸುದ್ದಿ ಮಾತಾಡಬೇಡ. ನನಗದು ಯಾವುದು ಬೇಡ ಅಂತಲೇ ನಾನು ತಪಸ್ಸಿಗೆ ಕುಳಿತದ್ದು. ಇದೆಂಥದ್ದು ಈಗ ಬಳುವಳಿಯಾ? ಬೇಡ. ವಿಷಾದಪೂರ್ವಕ ತಿರಸ್ಕರಿಸಿದ್ದೇನೆ ಅಂತ ಹೇಳು. ಹೇಳಬೇಕಾದ ಅಗತ್ಯವೇ ಇಲ್ಲ. ಬರುವಾಗಲೇ ಹೇಳಿದ್ದಾರೆ. ಏನು ಅಂತ? ವಿಶ್ವಾಮಿತ್ರರು ಎಲ್ಲಿಯೂ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ ಅಂತ. ಇದಕ್ಕೆ ಬೇಡದಿದ್ದ ಕೆಲಸ ಅಂತ ಹೇಳು. ಅಂದ್ರೆ ಬೇಡದವರಿಗೆ ಕೊಡ್ತೇನೆ ಅಂತ ಹೊರಡುವುದೇ ಬೇಡದಿದ್ದ ಕೆಲಸ. ಅವನಿಗೆ ಹೇಳು ಸ್ವಲ್ಪ ಬೇಡದಿದ್ದ ಕೆಲಸ ಕಡಿಮೆ ಮಾಡು ಅಂತ. ಸ್ವರ್ಗದ ಸೌಖ್ಯವೇ ನಾರಿಯ ರೂಪವನ್ನಂತೂ ನಿಮ್ಮ ಕಣ್ಣ ಮುಂದೆ ಬಂದಿರುವ ಹಾಗೆ ಭಾವಿಸಿಕೊಳ್ಳಿ. ಏ ದೇವರೇ, ಇವರಿಗೆ ನಿಮ್ಮ ಭ್ರಮೆಯೆಲ್ಲ ಮುಗಿಯುದು ಯಾವಾಗ? ಸ್ವರ್ಗ ಸೌಖ್ಯ ಇದ್ರಲ್ವ ನಾರಿಯ ರೂಪದಲ್ಲಿ ಬಂದು ಅಂಥದ್ದನ್ನು ನಾನು ಕೊಳ್ಳಬೇಕಾದದ್ದು. ಯಾವ ಸ್ವರ್ಗದ ಬಗ್ಗೆ ನೀನು ಮಾತಾಡುವುದು? ಸ್ವರ್ಗ ಎಂಬುದು ನನ್ನ ಬೆರಳ ತುದಿಯಲ್ಲಿ ಉಂಟು. ಎಂಥದ್ದು ಇಲ್ಲಿ ಅಲ್ಲ ನೋಡು, ಓ ಅಲ್ಲಿ. ಅದೇನು ತಿರುಗುದು ಹಾಗೆ? ಅದು ತಿರುಗುವ ಸ್ವರ್ಗ, ನಿಮ್ಮದು ತಿರುಗದ ಸ್ವರ್ಗ. ಹಾಗೆ ಇದ್ದ ಹಾಗೆ ಇರುವುದು, ಸ್ತಬ್ಧ ಚಿತ್ರದ ಹಾಗೆ. ಇದು ಹಾಗಲ್ಲ, ಇದು ಚಲನಚಿತ್ರ. ನಿಮ್ಮದು ಸ್ತಬ್ಧ ಚಿತ್ರ, ಅದು ಚಲಿಸುವ ಚಿತ್ರ, ತಿರುಗುತ್ತಾ ಇರ್ತದೆ. ನೋಡ್ಲಿಕ್ಕೆ ತಪಸ್ಸು ಯಾರಿಗೆ? ಇರ್ಲಿಕ್ಕೆ ಸುಲಭ ಆಗ್ತದೆ, ಸುಖ ಆಗ್ತದಂತೆ. ಅದು ಸತ್ಯವ್ರತರಿಗಾಗಿ ನಾನು ತಪದಿಂದ ನಿರ್ಮಿಸಿದಂತಹ ತಿರುಗುವ ಸ್ವರ್ಗ. ಕಣ್ಣು ದಣಿಯುತ್ತದೆ. ಯಾವುದಕ್ಕೆ? ನೋಡಿ ನೋಡಿ, ಕಣ್ಣು ಮಣಿಯುತ್ತದೆ, ತಣಿಯುತ್ತದೆ. ಸ್ವರ್ಗದ ಸರ್ವ ಸೌಖ್ಯಗಳು ಅಲ್ಲಿ ಉಂಟು. ಒಟ್ಟು ನಿನ್ನಂಥದ್ದು ಎಷ್ಟು ಕುಣಿತ ಉಂಟು ಗೊತ್ತುಂಟು? ಬಹಳಷ್ಟು ಇರ್ಬೋದು. ಅದನ್ನು ಸೃಷ್ಟಿ ಮಾಡಿ ಕುಣಿಲಿಕ್ಕೆ ಬಿಟ್ಟಿದ್ದೇನಂತೆ. ಮತ್ತೆ ನೀನು ಬಂದು ಕುಣಿದ್ರೆ ನಾನು ಆಕರ್ಷಣೆಗೊಳಗಾಗ್ತೇನೋ? ವ್ಯತ್ಯಾಸ ಇಷ್ಟೇ. ಎಂತದು? ಅಲ್ಲಿ ಬಹಳಷ್ಟು ಇರ್ಬೋದು, ಹೌದು. ಅದನ್ನು ಕುಣಿಸಬಲ್ಲವರು ನೀವು. ಇಲ್ಲಿ ನಿಮ್ಮನ್ನು ಕುಣಿಸಬಲ್ಲವಳು ನಾನೇ. ನನಗೆ ಬೇರೆ ಕೆಲಸ ಇಲ್ಲ ನನ್ನನ್ನು ಕುಣಿಸುವುದಕ್ಕೆ, ನಾನು ಕುಣಿಯುವುದಕ್ಕೆ. ನೀನು ಹೋಗಿ ಹೋಗಿ ಕುಣಿಸಲಿಕ್ಕೊಂದು ಜನ ಆಯ್ಕೆ ಮಾಡಿದ್ದಾದೀತು. ನಾನು ನಿನ್ನ ಜೊತೆಯಲ್ಲಿ ಈ ಜನ್ಮಾಂತರದಲ್ಲಿ ಇಲ್ಲ. ನಿನ್ನ ಜೊತೆಯಲ್ಲಿ ಕುಣಿಲಿಕ್ಕೆ ನಾನು ಜನ್ಮಾಂತರದಲ್ಲೂ ಇಲ್ಲ. ಕುಣಿಬಾರದು ಅಂತಲ್ಲ, ನನಗೆ ಅಭಿರುಚಿ ಇಲ್ಲ ಅಂತ ಹೇಳಿದ್ದು ನಾನು. ಆದ್ದರಿಂದಲೇ ನಾವು ಕುಣಿಸುವ ವರ್ಗದವರು, ನಮಗೆ ಬೇಕಾದವರನ್ನು ಬೇಕಾದಂತೆ ಕುಣಿಸುವವರು. ಈಗ ಅಲ್ಲಿ ಅಷ್ಟು ಮಂದಿಯನ್ನು ನಿರ್ಮಾಣ ಮಾಡಿ ಕುಣಿಲಿಕ್ಕೆ ಬಿಟ್ಟದ್ದು ನಾನು. ಹೌದಾ? ಹೌದು. ಈಗ ಕುಣಿಸುವವ ಕುಣಿಲಿಕ್ಕೆ ತೊಡಗಿದ್ರೆ ಮತ್ತೆ ಕುಣಿಸುವುದು ಯಾರು? ಈಗ ಆಟಿಕೆಯಲ್ಲಿ ಆಡುವುದು ಮಕ್ಕಳು, ನಿರ್ಮಾಪಕರಲ್ಲ. ಆಟಿಕೆಯನ್ನು ನಿರ್ಮಾಣ ಮಾಡುವವರಿಗೆ ಮಕ್ಕಳಿಗೆ ಬೇಕಾದನ್ನು ನಿರ್ಮಾಣ ಮಾಡಬೇಕು ಅಂತ ಮಾತ್ರ. ಆಸಕ್ತಿ ಅಂತ ಬೇಡುವ ಹೇಳಿ. ನಿರ್ಮಾಣದಲ್ಲಿ ಆಸಕ್ತಿ ಉಂಟು, ಕುಣಿಯುವುದರಲ್ಲಿ ಇಲ್ಲ. ಬೇಡ ಬೇಡ. ತಾಪ ಸಾಂಬುಜ ದಿನಪ. ಅದ್ಯಾಕೆ ನಿಮ್ಮನ್ನು ಹೊಗಳುದು ನಾನು? ಅದೆಂತ? ತಾಪಸಿಗಳು ಎನ್ನುವಂತಹ ತಾವರೆಯನ್ನು ಅರಳಿಸುವಂತಹ ಸೂರ್ಯ ಇದ್ದ ಹಾಗೆ ಇರ್ಲಿ, ಅದನ್ನು ಈಗ ಯಾಕೆ? ನನ್ನ ಈ ಪುಟ್ಟ ಮನಸ್ಸನ್ನು ಅರಳಿಸಿ ನಾನು ನೃತ್ಯಾಂಗನ ದಿನಪ ಅಲ್ಲ, ತಾಪಸಾಂಬುಜ ದಿನಪ. ತಪಸ್ವಿಗಳಾದವರನ್ನು ಮಾರ್ಗದರ್ಶನ ಮಾಡಿ ಅರಳಿಸ್ತೇನೆ, ನೃತ್ಯ ಮಾಡುವವರನ್ನಲ್ಲ. ಅವರು ಈಗಾಗಲೇ ಅರಳಿಯಾಗಿದೆ, ನಾವೆಲ್ಲಿಗೆ ಅರಳಿಸುವುದಿಲ್ಲ. ನೃತ್ಯ ಮಾಡ್ತಾ ಮಾಡ್ತಾ ಅರಳಿದವರು ನಾವೆಲ್ಲಿಗೆ ಅರಳಿಸುವುದು? ಹಾಗಿದ್ರೆ ತಾಪಸಿ ಆದ್ರೂ ನೋಡ್ಬೋದಿತ್ತು. ಅದಕ್ಕೆ ನೀ ತಾಪಸಿ ಆಗಬೇಡು. ನಾನಾಗುತ್ತೇನೆ. ಅದಷ್ಟು ಸುಲಭ ಇಲ್ಲ. ಏನ್ ಕಷ್ಟ? ಹೇರಿಕೊಂಡು ಬಂದ ಹೊನ್ನ ಹೊರೆಯನ್ನು ಅಲ್ಲಿ ಬಿಡಿಸಿ ಹಾಕಿ ಆ ಬಳಿಕ ಒಂದು 100 ವರ್ಷ ಆದ್ರೂ ಪ್ರಣವ ಧ್ಯಾನ ಮಾಡಬೇಕು. ಪ್ರಣಯ ಧ್ಯಾನ? ಹೌದೌದು, ಎಲ್ಲ ಅದೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಪ್ರಣಯದ್ದೇ ಬರುವುದು. ಪ್ರಣವ ಪ್ರಣವ, ಅಕಾರ ಉಕಾರ ಮಕಾರ. ಎಂತದ್ದು? ಪ್ರಣವ. ಅದನ್ನು ಮಾಡಿದವರಿಗೆ ಅನ್ನಿಸ್ತದೆ ನೀ ಹೇಳಿದ್ದು. ಧ್ಯಾನ ಮಾಡಿದವರಿಗೆ ಮಾಡ್ತೇನೆ ನಾನು. ನಿಮಗೆ ಬೇಕಾಗಿ 100 ಅಲ್ಲ, ನಾನು 200 ಮಾಡ್ತೇನೆ. ನೀನು ಒಂದು ಮುಹೂರ್ತ ಕಾಲ ಮಾಡು, ಎಲ್ಲ ಕಳಿಸ್ತೀನಿ ನೋಡಿ. ಬೇಡ, ಇದೆಲ್ಲ ಯಾಕೆ? ನೀನೇ ತಡ ಮಾಡಿ. ಏನಾಯ್ತು? ಚಿನ್ನ ಯಾರಾದ್ರಿಗೆ ಬಿಸಾಡ್ತಾರ? ಲೋಕ ಸ್ವರ್ಗ ಇರಲಿ, ಪಾತಾಳ ಇರಲಿ, ಭೂಮಿ ಇರಲಿ, ಜಾತಿ ಹೆಣ್ಣು ಹೌದು. ಚಿನ್ನ ಅಂದರೆ ಪ್ರಾಣ ಬಾಯಿಗೆ ಬರ್ತದೆ. ಎಂಥದ್ದು? ಅದಕ್ಕೆ ನನ್ನ ಹಾಗೆ ಯೋಗಿ ಆಗಬೇಕು.
ಹೊನ್ನು ಮಣ್ಣು ಒಂದೇ ಅಂತ ಒಂದು ನಿಶ್ಚಲವಾಗಿ ನಿರಾತಂಕದಿಂದ ಬದುಕುವುದಕ್ಕಾಗ್ತದೆ. ನಿಮಗೆ ತಪಸ್ಸು ಮಾಡಿದ್ರೆ ಆಯ್ತಲ್ಲ. ಹೌದು. ಕಟ್ಟಿಕೊಂಡದ್ದು ಹಾಗೆ ಇರು. ಹಾ, ಒಂದು ಕೋರಿಕೆ. ಎಂತದ್ದು ಕೋರಿಕೆ? ಬೇರೆ ಏನು ಅಲ್ಲ, ನಾವು ತಪಸ್ಸಿನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಹೇಗೆ ಅಷ್ಟೇ. ಶ್ರೀ ಗುರುಭ್ಯೋ ನಮಃ. ಅಲ್ಲಲ್ಲ, ಗುರುಗಳಾಗಿ ಬಂದು ಉಪದೇಶ ಮಾಡುವುದಾದ್ರೆ ನಾನು ಶಿಷ್ಯತ್ವ ಸ್ವೀಕಾರಕ್ಕೆ ಸಿದ್ಧ ಇದ್ದೇನೆ. ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ಒಂದು ಅಪ್ಪಣೆ ಮಾಡಿ. ಮತ್ತೆ ನಾವೊಂದು ಶೃಂಗಾರದ ತಪಸ್ಸು ಮಾಡಿದ್ರೆ ಅದೇ ಹೇಗೆ ಅವರೇ? ತಪಸ್ಸಿನಲ್ಲೂ ಶೃಂಗಾರ ಬಿಟ್ಟು ನಿಮ್ಮ ವ್ಯವಹಾರವೇ ಇಲ್ಲ ಅಲ್ಲ. ಅದು ಶೃಂಗಾರದ ತಪಸ್ಸು ಅಂದ್ರೆ ಹೇಗೆ? ಅದೊಂದು ಗಂಡು ಮತ್ತೆ ಹೆಣ್ಣು ಮಾಡುದು. ಇಲ್ಲಿ ಉಂಟು. ನೀವೊಂದು ಪ್ರಾಯದ ಗಂಡು, ನೀನೊಂದು ಅನುಭವದ ಹೆಣ್ಣು. ದೇವತೆಗಳು ಹೌದೌದು ತುಂಬಾ ಅನುಭವ ಉಂಟು ಅವಳಿಗೆ ಅಂತ ಹೇಳಿದ್ದು. ಬೇಡದಕ್ಕೆಲ್ಲ ಹೇಳ್ತಾರೆ. ನಿನ್ನ ಲೋಕದವರಲ್ವೋ? ಅದೇ ನಿನಗೆ ಹಿಮ್ಮೇಳವಾಗಿರುವುದು ದೇವತೆಗಳೇ, ನಮ್ಮವರೆಲ್ಲ. ಅದೇ ಹೇಳಿದ್ದು ನಾನು. ಆದ್ದರಿಂದ ಇಲ್ಲಿ ನೀನು ಅನುಭವಿಸ್ತಳಾದ ಹೆಣ್ಣು. ಈಗ ನಾವು ಒಟ್ಟಾದ್ರೆ ಆಗಬಹುದು ಅಂತ. ನಾನು ಪ್ರಾಯದ ಗಂಡಾಗಿದ್ದದ್ದು ಹಿಂದೆ. ಈಗ ನಾನು ಹೆಣ್ಣು, ನೀನು ಹೆಣ್ಣು. ಹೆಣ್ಣಿನ ಮಧ್ಯದಲ್ಲಿ ತಪಸ್ಸಾಗುವುದಿಲ್ಲ. ಅದು ಶೃಂಗಾರದ ತಪಸ್ಸು ಆಗುವುದೇ ಇಲ್ಲ. ಅದು ಕಟ್ಟಿಕೊಟ್ರೆ ನಿನಗೂ ಕಾಣ್ತದೆ. ನೀವು ಕಟ್ಟಿಲ್ಲ, ನಾನು ಬಿಟ್ಟದ್ದು. ಕಟ್ಟಿದ್ರೆ ನಿನಗೂ ಇರ್ತದೆ ಅಂದದ್ದು. ಗಡ್ಡ ಮೀಸೆ ಇದ್ದವರೆಲ್ಲ ಗಂಡಸರ. ನೀನೆಂತದ್ದು ಅಲ್ಲಿ ನೋಡುದು? ಅಲ್ಲಿ ಯಾರಿಲ್ಲ, ಇದು ಕಾಡು. ಹಾ, ಬೇಡ. ಗಡ್ಡ ಮೀಸೆ ಇಲ್ಲದವರೆಲ್ಲ ಹೆಣ್ಣು ಮಕ್ಕಳ? ಇಲ್ಲಪ್ಪ, ಕೆಲವರಿಗೆ ಉಳಿಸಿಕೊಳ್ಳುವ ಯೋಗ ಇರುವುದು. ಕೆಲವರು ಅಂದ್ರೆ ಯಾರು? ಬಹಳಷ್ಟಿದ್ದಾರೆ. ನಾನಂದ್ರೆ ನಿನ್ನ ಲೋಕದಲ್ಲಿ ಹೇಗೆ ಅಂತ ತಿಳಿಯೋ ಕುತೂಹಲ. ನನ್ನ ಲೋಕದ ನಾನು ಹೇಳ್ತೇನೆ. ವೇಷಧಾರಿಗಳು, ಅದರಲ್ಲೂ ಸ್ತ್ರೀ ವೇಷಧಾರಿಗಳಿಗೆ ಬಂದಾಗ ಬೋಳಿಸದಿದ್ರೆ ಕರೆಯುವವರಿಗೆ ಗತಿರುವುದಿಲ್ಲ. ಎಂತದ್ದು? ಕೆಲವು ಪುರುಷ ವೇಷದವರು ಸಹ ಹಾಗೆ. ಹೌದೌದೌದು. ಅವರು ಮಾಡುವ ವೇಷ ಯಾವುದು ಎಂಬುದರ ಮೇಲೆ ಅವಲಂಬಿತವಾದ ವಿಷಯ ಅದು. ಆದ್ದರಿಂದಲೇ ಹೇಳಿದ್ದು, ಬಂದದ್ದನ್ನು ತೆಗೆದದ್ದರಿಂದ ಅವರು ಹೆಣ್ಣು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಗಡ್ಡ ಮೀಸೆ ಇದ್ದದ್ರಿಂದ ನಾನು ಗಂಡು ಅಂತ ನಿರ್ಣಯ ಮಾಡ್ಲಿಕ್ಕೂ ಆಗುದಿಲ್ಲ. ಜೀವ ಪ್ರಪಂಚದಲ್ಲಿದ್ದ ಜೀವರುಗಳೆಲ್ಲ ಅಂತರಂಗದಲ್ಲಿ ಹೆಣ್ಣು ಮಕ್ಕಳು ಅಂತ ತಿಳಿದು, ಪುರುಷನಾಗಿರುವುದು ಪುರುಷೋತ್ತಮನಾದ ಭಗವಂತನೊಬ್ಬ ಅಂತ ಮಾನಿಸಿ ಅವನನ್ನು ಸಂಯೋಗ ಹೊಂದುವುದೇ ಬದುಕಿನ ಲಕ್ಷ್ಯ ಅಂತ ತಿಳಿದು ಮಾಧುರ್ಯಯುಕ್ತವಾದ ಭಕ್ತಿಯ ಪಥದಲ್ಲಿ ತಪಸ್ಸನ್ನು ಮಾಡಿದರೆ ಅದಕ್ಕೆ ಮಧುರಾ ಭಕ್ತಿ ಮಾರ್ಗ ಅಂತ ಹೆಸರು. ನಾರದಾದಿಗಳಲ್ಲಿ ಕೇಳು, ಎಷ್ಟು ಒಳ್ಳೆ ವಿಷಯ. ಬೃಹಸ್ಪತಿಗಳಲ್ಲಿ ಕೇಳಿದ್ರು ಹೇಳ್ತಿದ್ರು. ಅದೇಗೆ ಆ ಚಿತ್ರಸೇನ ಗಂಧರ್ವನಿಗೆ ಬಾಧೆ ಕೊಟ್ಟು ಮುಗಿಲಿಲ್ಲ, ಮತ್ತೆಲ್ಲೋ ನಾರದನಿಗೆ ಚಿತ್ರಸೇನಿಗೆ ಕೇಳು ಅಲ್ಲ, ಈ ಬೃಹಸ್ಪತಿಗಳಿಗೆಲ್ಲ ಕೇಳುವುದು. ನಮ್ಮ ಗುರುಗಳು ಕೇಳದೆ ಹೇಳಿಕೊಡ್ತಾರ ಹಾಗೆಲ್ಲ? ಹೋಗಿ ಕೇಳಲಿಕ್ಕೆ ನೀನು ನಾಳೆಗೆ ಎಂತದ್ದು? ಕಾಮಧೇನು ಬಂದು ಮೆಟ್ಟಿದ? ದೊಡ್ಡ ಶಬ್ದ. ದನ ಮೆಟ್ಟಿದ ಅಂತ ಕೇಳಿಲ್ಲ, ಕಾಮಧೇನು ಮೆಟ್ಟಿದ ಅಂತ ಕೇಳಿದ್ದು. ಊರಿನ ಹೆಣ್ಣು ಮಕ್ಕಳಾದ್ರೆ ಹಾಗೆ ಕೇಳ್ತಿದ್ದೆ, ದನ ಮೆಟ್ಟಿದ ಅಂತ. ಇದು ಸ್ವರ್ಗದಿಂದ ಬಂದದಲ್ಲ, ಒಂದು ಮರ್ಯಾದೆಗೆ ಇರ್ಲಿ ಅಂತ ಹೇಳಿದ್ದೆ. ಇರ್ಲಿ ಗೌರವ. ಇರ್ಲಿ. ಇದು ಒಂದು ಜಿಜ್ಞಾಸೆ. ಎಂತದ್ದು? ಬ್ರಹ್ಮ ಜಿಜ್ಞಾಸೆ? ಸಣ್ಣ ಜಿಜ್ಞಾಸೆ. ಎಂತದ್ದು? ಹೆಣ್ಣಿಗೆ ಮಕ್ಕಳಾಗ್ತದಾ? ಆಗ್ತದಾ? ಅಲ್ಲ ಕೇಳಿದ್ದು ನಾನು. ಅಲ್ಲ, ಮಕ್ಕಳು ಯಾರಾದ್ರೂ ಇದ್ರೆ ಅವರೇ ಹೇಳ್ತಿದ್ರು ಗಂಡ ಹೆಣ್ಣಿಗೆ ಆಗೋದು ಅಂತ. ಮತ್ತೆ ವಿಶ್ವಾಮಿತ್ರ ಮೇಲಕ್ಕೆ ಒಂದು ಹೆಣ್ಣು ಮಗುವಾಗಿದೆಯಂತೆ. ನಿಮಗೆ ವಿಶ್ವಾಮಿತ್ರ ಅಂದ್ರೆ ಅದೊಂದೇ ಪ್ರಸಂಗ ಅಲ್ವ? ವಿಶ್ವಾಮಿತ್ರ ಮೇನಕ್ಕೆ ಅದು ಬೇರೆ ಪ್ರಸಂಗ. ವಿಶ್ವಾಮಿತ್ರನ ಸುದೀರ್ಘಾವಧಿಯ ಬದುಕಿನಲ್ಲಿ ಎಷ್ಟುಂಟು, ಅದು ಯಾವುದು ತಲೆಗೆ ಹೋಗುವುದಿಲ್ಲ. ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು? ಅಪ್ಸರಾಂಗನೆಯರ ಘಟನದಲ್ಲಿ ಗಂಡು ಮಕ್ಕಳು ಕುಣಿಲಿಕ್ಕುಂಟ? ಇಲ್ಲಪ್ಪ, ಹೆಣ್ಣು ಮಕ್ಕಳೇ ಕುಣಿಯುವುದು. ಮತ್ತೆ ರಂಬೆ ಕುಣಿತಾಳತ್ತೆ. ನಿನಗೆ ಮಾತ್ರ ಹಾಗೆ ಅಣಕಿಸಲಿಕ್ಕೆ ಬರುವುದು ಅಂತ ಭಾವಿಸಿದ್ಯಾ? ಈಗ ನೀರು ಕುಣಿಯುವುದು ಹೇಗೆ? ಎಂಥದ್ದು? ಇಲ್ಲ, ಹೋಯ್ತು ಅದರದ್ದು. ಎಂಥದ್ದು? ಏನಿಲ್ಲ, ಅದೆಲ್ಲ ಇರ್ಲಿ. ಅದನ್ನೇ ಹೇಳಿದ್ದು ನಾನು. ಈಗ ಬಹಿರಂಗದಲ್ಲಿ ತೋರುವುದನ್ನೇ ಅಂತರಂಗದಲ್ಲಿ ಅಂತ ತಿಳಿಯುವುದಕ್ಕಾಗುದಿಲ್ಲ. ಜನ್ಮಾಂತರದಲ್ಲಿ ಗಂಡ ಆಗಿದ್ದ ನೀನು ಆ ಎಲ್ಲ ಅವಸ್ಥೆಗಳನ್ನು ದಾಟಿ ಈಗ ಅಪ್ಸರೆ ಜನ್ಮವನ್ನು ಹೊಂದಿದ್ದಿ. ನಾನು ಒಂದೇ ಜನ್ಮದಲ್ಲಿ ಅನೇಕ ಜನ್ಮ ಅನುಭವವನ್ನು ಹೊಂದಿದ್ದೇನೆ. ಕೌಶಿಕನಾಗಿ ರಾಜಸದ ಟೆಂಕಾರ, ವಸಿಷ್ಠ ವಿರೋಧ ಮಾಡುವಾಗ ತಾಮಸ, ಆ ಬಳಿಕ ತಪಸ್ಸು ಮಾಡುವಾಗ ಸಾತ್ವಿಕತೆ, ಗತಿ ವಿಗತಿ ಎಲ್ಲ ಅವಸ್ಥೆಗಳನ್ನು ತ್ರಿಗುಣಗಳನ್ನು ದಾಟಿ ಗಂಡು ಹೆಣ್ಣು ಎಂಬ ಭೇದವನ್ನು ಮರೆತು ಈಗ ಸ್ತ್ರೈಣ ಭಾವವನ್ನು ಅಂತರಂಗದಲ್ಲಿ ಹೊಂದಿ ಪರಮ ಪುರುಷನನ್ನು ಆರಾಧಿಸುವಾಗ ಸುಮ್ಮನೆ ಬಾಧೆ ಕೊಡಬೇಡ. ಆಯ್ತು, ಬಾಗಿಲು ರೊಮ್ಮೆ. ಯಾವುದರ ಬಾಗಿಲು? ಮನಸ್ಸಿನ ಬಾಗಿಲು. ಆ ಬಾಗಿಲು ಮುಚ್ಚಿದ್ದೆ ಹೋಗಂತ ಗೊತ್ತುಂಟು. ಪ್ರಕರಣದಲ್ಲಿ ಅವಳನ್ನು ಕಳಿಸಿದ ಮೇಲೆ ಇನ್ನು ಆ ವರ್ಗದ ಯಾರು ಬಂದ್ರು ತೆರೆಯುವುದಿಲ್ಲ ಅಂತ ಮುಚ್ಚಿದ್ದು. ಒಂದು ಮಧ್ಯಂತರ ವಿರಾಮ ಇರಲಿ. ವಿರಾಮ ಬೇಕಾದದ್ದು ಆಯಾಸ ಆದವರಿಗೆ. ಕುಣಿದದ್ದು ನೀನು, ನನಗೆ ವಿರಾಮವ? ಆಯಾಸ ಆಗಿದೆ. ನಿನಗೆ ಆಯಾಸ ಪಡಿತೇನೆ. ಅಲ್ಲಿ ಕಲ್ಪವೃಕ್ಷದ ಬೇರುಂಟು, ಅದಕ್ಕೆ ತಲೆ ಕೊಟ್ಟು ಮಲಗು. ಅಲ್ಲಿ ಆಗುದಿಲ್ಲ, ಇಲ್ಲೇ ಆಗುದಿಲ್ಲ. ಇಲ್ಲಿ ಆಗುದಿಲ್ಲ. ನಾನು ಕುಣಿಲಿಕ್ಕೆ ಹೇಳಿದ್ದಲ್ಲ. ಕಾರ್ಯಕ್ರಮ ಆಯೋಜಿಸಿದವರು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಬೇಕು. ನಿನ್ನ ಕಾರ್ಯಕ್ರಮ ಆಯೋಜಿಸಿದ್ದು ದೇವೇಂದ್ರ. ಹೋಗಿ ಅಮರಾವತಿಯಲ್ಲಿ ಅವನ ಅಂತಪುರಕ್ಕೆ ಹೋಗು. ಮಾಡಿ 100 ಮಾತಿಗೆ ಆಗುದಿಲ್ಲ. ಹೋಗು ಮತ್ತು ಹೋಗುದಿಲ್ಲ. ಬೇಡ 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 ಅಂತ ಯಾರು ಬೇಕು ಅಂತ ಆಯ್ತು ಕಾಣ್ತದೆ ಅವರಿಗೆ. ಆಗ ಕುಣಿದು ಮತ್ತೆ ಮಾತಾಡಿ. ಈಗ ಎಂತದಕ್ಕೆ ಈಗ ಅರಚೋದು?
ನಿನಗೆ ಗದ್ದಲ ಮಾಡೋದು ಉದ್ದೇಶ ಆದರೆ ಹೇಳು, ನಾನು ಬೇರೆ ಕಾಡು ಹುಡುಕಿಕೊಂಡು ಹೋಗ್ತೇನೆ ತಪಸ್ಸಿಗೆ. ನನಗೆ ಇಲ್ಲೇ ತಪಸ್ಸಾಗಬೇಕು ಅಂತಿಲ್ಲ. ನಾನು ಇಲ್ಲಿ ತಪಸ್ಸು ಮಾಡಬೇಕಾದ್ರೆ ಈ ಕ್ಷಣ ನೀನು ಹೊರಡಬೇಕು. ಆಯ್ತು, ನೀನು ಹೋಗುತ್ತೀಯ, ನಾನು ಹೋಗು. ನಾನೇ ಹೋಗ್ತೀನಿ. ಹೋಗು, ನಿಮ್ಮ ಸಹವಾಸ ಸಾಕು. ಸಾಕು. ನನ್ಗೆ ಗೊತ್ತಿಲ್ವಾ, ಅವ್ರ ಬಾಯಿಲಿ ಮಾತ್ರ ಬೇಡ ಅಂತ ಹೇಳುವುದು, ಒಳಗೊಳಗೆ ಬೇಕು ಅಂತ ಆಸೆ ಉಂಟು. ನಾನೊಂದು ಅನುಭವದ ಹೆಣ್ಣಲ್ವಾ, ನಂಗೆ ಗೊತ್ತಾಗೋದಿಲ್ವಾ? ನಾವೊಂದು ಕೆಲಸ ಮಾಡಿದ್ರೆ ಹೇಗೆ, ಒಂದು ಸೇವೆ ಮಾಡಿದ್ರೆ ಹೇಗೆ? ಒಳ್ಳೇದು. ಸೇವೆಗೆ ಅವಕಾಶ ಇಲ್ವಾ? ಸೇವೆ ಮಾಡ್ತೀನಿ ಹೇಳುವಾಗ ಯಾರು ಬೇಡ ಅಂತ ಹೇಳ್ತಾರ? ಮುಕ್ತ ಅವಕಾಶ ಇದೆ. ಒಂದು ಕಲ್ಲು ಹೊಡೆಯುವುದಪ್ಪ, ಬಿದ್ರೆ ಮಾವಿನ ಹಣ್ಣು, ಹೋದ್ರೆ ಕಲ್ಲು, ಏನಾಗಬೇಕು? ನೀನು ಸಹವಾಸ ಸಾಕು ಅಂತ ಹೇಳಿದ್ದು ರಾಗ ಇಲ್ಲ. ಇದು ಇಷ್ಟು ಬೇಗ ಸಹವಾಸ ಮುಗಿಯುವುದಿಲ್ಲ. ಬೇಡ ಅಂತ ಹೇಳಿ. ಎಂತದ್ದು ಆ ಕಡೆ ಬೇಡ. ಮುಟ್ಲಿಕ್ಕೆ ಬಂದ್ರೆ ಇವ ಮುನಿ ಮುನಿ ಏನು ಮಾಡಿಯಾನು, ಏನಕ್ಕೇನು ಮಾಡಿಯಾನು, ಮತ್ತೆ ಏನಕ್ಕೇನಾದಿತ್ತು, ಏನಕ್ಕೇನು ಏನಕ್ಕೇನು ಆದಿತ್ತು ಅಂತದ್ದು. ಹೋಗು. ನಾನು ಆಗಬೇಕು ಅಂತ ಬಯಸುತ್ತಲ್ಲ, ಇದಕ್ಕೆ ಮಾನಸಿಕ ಮನಸ್ಸು ಮಾಡಿದ. ಮುಟ್ಟಿದ್ರೆ ಮನೆ, ಮುಟ್ಟಿದ್ರೆ ಮುನೆ. ಏನಕ್ಕೆ ಏನು ಬೇಕಾದ್ರೆ ಆದಿತ್ತು. ಮಾನಸಿಕ ಬಹುಮುಖ ಪ್ರತಿಭೆ ಆಯ್ತಾನೆ. ಶಬ್ದಾನುಕರಣೆಯು ಅಸಾಮಾನ್ಯ. ನೀನು ಮಧ್ಯಂತರ ವಿರಾಮ ನೀನು ಹೇಗೆ ತಗೊಳ್ಬೇಕು ಅಂತ ಸ್ವಲ್ಪ ಕುಣಿಯುವುದು, ಮತ್ತೆ ಸ್ವರಾನುಕರಣೆ ಮಾಡುವುದು, ಅದಕ್ಕೊಳ್ಳೆ ಬೇಡಿಕೆ ಉಂಟು. ಮುಂದುವರಿಸು ಭವ್ಯ ಭವಿಷ್ಯ. ಯಾವ ಭಾಷೆಯಲ್ಲಿ ಇದು ನಮ್ಗೆ ಗೊತ್ತಾಗ್ತದೆ. ಧನ್ಯವಾದ. ನನಗೆ ಗೊತ್ತಾಗ್ತದೆ ಅಂತ. ಇವರಿಗೆ ಕಾಲು ಮುಟ್ಟಿದ್ರೆ ಆಗುವುದಿಲ್ಲ ಅಷ್ಟೇ. ಹೇಗೆ ಆಕರ್ಷಿಸಬೇಕು ಅಂತ ನನ್ಗೆ ಗೊತ್ತಿಲ್ವಾ? ನಾನು ಹಾಗೆ ಮಾಡ್ತೇನೆ, ನೋಡೋಣ. ಚಪಲೆ ಕುಪಿತದಿ ತಪವನ್ನು ಕೆಡಿಸುವ ಕಪಟಿಯೇ ಶಿಲೆಯಾಗಿ ಬೆಲೆ ಕೇಳಿಲ್ಲಿ. ನಿಮ್ಮ ಗುಪ್ತವಾದ ಕಾರ್ಯಕ್ರಮ ಎಲ್ಲ ನಮಗೆ ಗೊತ್ತುಂಟು. ನಿಮಗೆ ಭೋಗ ಬೇಕಾದ್ದಲ್ಲ, ಸುಖ ಬೇಕಾದ್ದಲ್ಲ, ತಪಸ್ಸು ಕೆಡಿಸಬೇಕಾದದ್ದು. ಹೆಣ್ಣೆಂಬ ಪರಿಗಣನೆ ಕೊಟ್ಟು ಸುಮ್ಮನೆ ಬಿಟ್ಟಿದ್ದೇನೆ ಅಂತ ಭಾವಿಸಿ ಅತಿರೇಕಕ್ಕೆ ಬಂದ್ರೆ ಓಯ್ ಹೋಗ್ತೇನೆ ಅಂತ ಹೇಳಲಿಕ್ಕಾದ್ರೆ ಮತ್ತೆ ಔಪಚಾರಿಕತೆ ಇಲ್ಲ. ಹೋದ್ರೆ ಸಾಕು, ದೊಡ್ಡ ಉಪಕಾರ ಅದು. ಇವಳದ್ದು ವಶೀಕರಣ ಎಂತದ್ದು ಮುರೀತಾ? ನನ್ನ ದೃಷ್ಟಿಯೇ ಬಿಡುವ ಹಾಗೂ. ಅದು ಕೆಟ್ಟ ದೃಷ್ಟಿ ತಪ್ಪಿದೆ. ಹಾಗಾದ್ರೆ ನನ್ನ ದೃಷ್ಟಿ ಬೀಳುವುದು ಕೆಟ್ಟ ಆಗುದಿಲ್ಲ. ಸಿಟ್ಟು ಮಾಡಿ ಚಂದ ಕಾಣ್ತಾರೆ. ಹೌದಾ? ಕೆಂಪು ಕೆಂಪು ಹಣ್ಣಿನ ಹಾಗೆ. ಅಯ್ಯೋ ಅಯ್ಯೋ, ಒಳಗಿನಿಂದ ಹುಟ್ಟಿದ್ರೆ ನೆಗಾಡೆ, ಇಲ್ಲದಿದ್ರೆ ಹಾಲು ತೋರಿಸಿದ್ರೆ ಎಷ್ಟು ದರಿದ್ರ ಕಾಣ್ತದೆ ಗೊತ್ತುಂಟು. ಹಾಗೆ ಆಗುದಿಲ್ವಾ? ಎಂತದ್ದು ಆಗುದಿಲ್ವಾ? ಎಂತದಾಗುದು? ಅದು ನಾನಾಗ ಹೇಳಿದ್ದು. ನೀ ಯಾವ್ದು ಹೇಳಿದ್ದು? ಕೇಳೇ ಇಲ್ವಾ? ಇಲ್ಲ ಇಲ್ಲ, ನಮ್ಗೆ ಆಗುದೇ ಇಲ್ಲ. ಯಾವುದು ಕೇಳಲಿಕ್ಕೆ ಆಗುದಿಲ್ಲ. ಹೋಗು. ದೊಡ್ಡ ಬಂಡೆಕಲ್ಲ ನೀವು. ಹೌದು, ದೊಡ್ಡ ಬಂಡೆಕಲ್ಲ. ಆದರೆ ದೊಡ್ಡ ಸಂಗತಿಯೋ? ಎಂತೆಂತ ಕಲ್ಲು ಕರಗಿಸಿದ್ದೆ ನಾನು. ನೀನು ಎಷ್ಟು ಕಲ್ಲು ಕರಗಿಸಿರು, ವಿಶ್ವಾಮಿತ್ರ ಸಂಕಲ್ಪವೆಂಬ ಅಚಲವಾದ ಶಿಲೆಯನ್ನು ಅಂಗುಲ ಕಲ್ಲಾಡಿಸುವುದಕ್ಕೆ, ಕದಲಿಸುವುದಕ್ಕೆ ನಿನ್ನಂತ 100 ರಂಬೆಯರಿಗೆ ಒಗ್ಗೂಡಿ ಬಂದರೂ ಆಗುವುದಿಲ್ಲ. ಅಲ್ಲಾಡಿಸುವುದಲ್ಲ, ಈ ಕಲ್ಲನ್ನು ಕುಟ್ಟಿ ಪುಡಿ ಮಾಡ್ತೇನೆ. ಅದು ನೋಡ್ಬೇಕು ನನಗೆ. ನಿಮ್ಮನ್ನ ನಿಮ್ಮ 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 ಶಿವನೇ. ಕರುಣನಿಧಿ ಕಲ್ಲಾಗಿ ಪೋದೆಯ, ಕರುಣನಿಧಿ ಕಲ್ಲಾಗಿ ಪೋದೆಯ, ಸುರವಿಲಾಸ
ತಪ್ಪ ಮನ್ನಿಸು ಈ ಸುರವಿಲಾಸಿನಿಯ ತಪ್ಪ ಮನ್ನಿಸು ಧರೆಯೊಳಗಿ ಶಿಲೆಯಾಗಿ ಮಲಗುವ ಶಾಪವಿಂತ ಕೆಟಾಗ ಧರೆಯೊಳಗಿ ಶಿಲೆಯಾಗಿ ಮಲಗುವ ಶಾಪವಿಂತ ಕೆಟಾಗ ಕರುಣನಿಧಿ ಮನಸ್ಸೆನ್ನುವುದು ಕಲ್ಲಾಗಿ ಹೋಯಿತೇ ಹೇಳು. ಕಲ್ಲಾಗಿ ಹೋಗು ಎನ್ನುವ ಹಾಗೆ ಘೋರವಾದ ಶಾಪವಾಕ್ಯವನ್ನೇ ಆಡಿಬಿಟ್ಟಿರಲ್ಲ ಸ್ವಾಮಿ. ನನ್ನ ತಪ್ಪೇನಿದೆ ಹೇಳಿ? ದೇವೇಂದ್ರನೇ ಕಳುಹಿಕೊಟ್ಟ. ನೀವೇ ಸರಿಯಾಗಿ ಯೋಚನೆಯನ್ನು ಮಾಡಿ ಸಾಮಾನ್ಯ ಯೋಧನೆ ಆಗಿರಲಿ, ರಾಜಾಜ್ಞೆಯನ್ನು ಹೊತ್ತು ವಿರೋಧಿಯೊಂದಿಗೆ ಹೋರಾಟಕ್ಕೆ ಹೋಗುತ್ತಾನೆ. ಒಂದು ವೇಳೆ ಸಾವನ್ನಪ್ಪಿದ್ರೆ ಹೇಳುವುದು ಹೇಗೆ? ಅವನಿಗೆ ವೀರಸ್ವರ್ಗ ಪ್ರಾಪ್ತಿ ಎಂಬುದಾಗಿ. ಆದರೆ ದೇವೇಂದ್ರನ ಆಜ್ಞೆಯನ್ನು ಹೊತ್ತು ಬಂದಂತಹ ಈ ರಂಬೆಗೆ ಶಾಪವೆಂಬ ನರಕವೇ. ಬೇಡ, ಮನ್ನಿಸಿ ಸ್ವಾಮಿ, ಮನ್ನಿಸಿ, ಮನ್ನಿಸಿ. ಕರಗಿ ಮನ ಕುಶಿಕಾತ್ಮ ಸಂಭವ ಪರಮ ಬ್ರಹ್ಮಜ್ಞಾನಿ ಸ್ಪರ್ಶದಿ ಖರೆ ವಿಮೋಚನೆ ಸರಿಯೆ ದಶ ಸಾಸಿರ ವಸಂತಗಳು ಕಳೆಗಿ ಮನ ಕರಗಿ. ಅಳಬೇಡ ಅಳಬೇಡ. ಮತ್ತೇನು? ನಿನ್ನ ಮೇಲೆ ಕೋಪದಿಂದ ಶಾಪ ಕೊಟ್ಟದ್ದಲ್ಲ, ನಿನ್ನ ಮೇಲೆ ಅಂತಲ್ಲ, ದೇವೇಂದ್ರನ ಮೇಲೂ ಕೋಪ ಇಲ್ಲ. ಕಾಮಕ್ರೋಧಾದಿಗಳ ಪರಿಮಿತಿಯನ್ನು ದಾಟಿ ಆಗಿದೆ. ಈಗ ನಾವು ಕೋಪ ಆಡಿಸಿದ ಹಾಗೆ ಆಡುವುದಲ್ಲ, ಕೋಪವನ್ನು ನಮಗೆ ಬೇಕಾದ ಹಾಗೆ ಆಡಿಸುವುದು. ಬೇಕಾದಾಗ ಬರಿಸಿದ್ದಷ್ಟೇ. ಯಾಕೆ ಬರಿಸಿದ್ದು ಅಂದರೆ, ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳು ಇದ್ದರೆ ಎತ್ತಿ ಬದಿಗೆ ಸೀತೇವೆ. ಅದು ಕಲ್ಲು ಮುಳ್ಳಿನ ಮೇಲೆ ನಮಗೆ ಕೋಪ ಇದ್ದಲ್ಲ, ನಮ್ಮ ನಡಿಗೆ ಸುಗಮವಾಗಲಿ ಅಂತ. ಹೆಣ್ಣು ಕಲ್ಲು ನನಗೆ ಒಂದೇ ಅಂತ ನಾನು ಆಡಿದೆ, ನಿನಗೆ ಅರ್ಥ ಆಗಲಿಲ್ಲ. ಯಾವಾಗ ನಾನು ಹೇಳಿದ್ದನ್ನು ನಿನ್ನ ಅನುಭವಕ್ಕೆ ತಂದುಕೊಟ್ಟನೋ, ಈಗ ಕಣ್ಣೀರಿಗೆರೆಯುತ್ತಾ ನೀ ಕೇಳ್ತಿ. ರಾಜನ ಆಜ್ಞೆ ಪಾಲನೆ ಮಾಡಿದಂತಹ ಸೈನಿಕರಿಗಾದರೂ ಸತ್ತ ಮೇಲೆ ವೀರಸ್ವರ್ಗ, ಇಂದ್ರನ ಆಜ್ಞೆ ಪಾಲನೆ ಮಾಡಿದ ನನಗೆ ಶಾಪವೆಂಬ ನರಕವು ಅಂತ. ಸೈನಿಕ ಸ್ವರ್ಗ ಸೇರುವ ಮೊದಲು ಹೋರಾಡಿ ಸಾಯಬೇಕಾಗ್ತದೆ. ಅಪ್ಸರೆಯು ಸದ್ಗತಿಯಾಗುವ ಮೊದಲು ಶಾಪ ಸಿಕ್ಕಿ ಕಲ್ಲಾಗಬೇಕಾಗ್ತದೆ. ಯಾಕೆ ಅಂದರೆ ಸೈನಿಕ ಸತ್ತದ್ದರಿಂದ ರಾಜನ ಸೋಲು, ಅಪ್ಸರೆಗೆ ಶಾಪ ಸಿಕ್ಕಿದ್ದರಿಂದ ಇಂದ್ರನ ಸೋಲು, ಅವ ಸೋಲು ಬೇಕು. ಅದಕ್ಕಾಗಿ ನಿನಗೆ ಶಪಿಸಿತ್ತು. ಹೇಗೆ ಸ್ವಾಮಿ? ಯೋಚನೆ ಮಾಡು. ಅವ ಈ ಶಾಪವನ್ನು ಬೇಡಿ ಪಡೆದದ್ದಲ್ವ ನಿನ್ನ ಮೂಲಕ. ನರನಾರಾಯಣ ಋಷಿಗಳು ತಪಸ್ಸು ಮಾಡುವಾಗ ಕೆಡಿಸುವುದಕ್ಕೆ ಅಂತ ಅಪ್ಸರೆ ಎಲ್ಲರನ್ನು ಕಳಿಸಿ, ಅವರ ಕೆಡಿಸುವಿಕೆ ಆಗದಿದ್ದ ಕಾಲದಲ್ಲಿ ನಾರಾಯಣ ಋಷಿ ತನ್ನ ಯೋಗ್ಯತೆಯನ್ನು ತೋರಿಸ್ತಾ ತನ್ನ ಊರು ಪ್ರದೇಶದಿಂದ ಊರ್ವಶಿಯನ್ನು ಹುಟ್ಟಿಸಿದ. ಅವಳನ್ನು ಕುಡಿಸಿ ನಿಮ್ಮನ್ನು ಸೋಲಿಸಿದ. ಆ ಬಳಿಕ ಅವಳನ್ನು ನಿಮ್ಮ ವರ್ಗಕ್ಕೆ ಸೇರುವುದಕ್ಕೆ ಬಿಟ್ಟು ಇಂದ್ರನಿಗೆ ಒಂದು ಎಚ್ಚರಿಕೆಯ ಮಾತು ಹೇಳಲಿಲ್ವಾ? ತಾಪಸಿಗಳನ್ನು ಯಾವ ಕಾಲಕ್ಕೂ ಕೆಣಕಬಾರದು ಎಂಬುದಾಗಿ. ನಾರಾಯಣ ಋಷಿ ಹೇಳಿದ ಮಾತಿಗೆ ಮರ್ಯಾದೆ ಕೊಟ್ಟರು. ನನ್ನನ್ನು ಕೆಣಕುವುದಕ್ಕೆ ನಿನ್ನನ್ನು ಕಳಿಸ್ತಿದ್ದು ನಾವು. ಮೊದಲು ಮೇನಕ್ಕೆ ಬರಲಿಲ್ವಾ? ಮೇನಕ ಪ್ರಕರಣ ಒಂದೇ ಇರುವುದು ವಿಶ್ವಾಮಿತ್ರನಲ್ಲಿ. ಅದು ಒಂದು ಹಂತ, ಅದು ವಿಶ್ವಾಮಿತ್ರ ಜಾರುವ ಹಂತ. ಆದ್ದರಿಂದ ಇಂದ್ರನದ್ದು ತಪ್ಪು ಅಂತ ಆಗಲಿಲ್ಲ. ಇದು ಮತ್ತಿನ ಹಂತ, ವಿಶ್ವಾಮಿತ್ರ ರಂಬೆಯನ್ನು ಜಾರಿಸುವ ಹಂತ. ಹೀಗೆ ಜಾರಿಸಿದ್ರಿಂದ ಇಂದ್ರನದ್ದು ತಪ್ಪು ಅಂತ ಗೊತ್ತಾಯಿತು. ಬ್ರಹ್ಮರ್ಷಿ ಆಗುವ ಸಂಕಲ್ಪಕ್ಕೆ ಬದ್ಧನಾದವನನ್ನು ಕೆಡಿಸುವುದು ಸುಲಭ ಅಂತ ಭಾವಿಸಿದರೆ, ಇಂದ್ರಿಯ ಸಂಯಮವನ್ನು ಹೊಂದಿದವನು, ಕೋಪವನ್ನು ಆಯುಧವಾಗಿ ಬಳಸಬಲ್ಲವನು ಮನಸ್ಸು ಮಾಡಿದರೆ ಅಪ್ಸರೆ ಕಲ್ಲಾಗ್ತಾಳೆ ಅಂತ ತೋರಿಸಿಕೊಡಬೇಕಿತ್ತು. ಈಗ ತೋರಿಸಿಕೊಟ್ಟದ್ರಿಂದ ಏನಾಯ್ತು ಗೊತ್ತುಂಟು? ಮುಕ್ಕೋಟಿ ದೇವತೆಗಳು ನೆಲೆಸುವಂತಹ ಅಮರಾವತಿ ದೇವಾಲಯ ಅಂತ ಭಾವಿಸಿದರೆ ರಂಬೆ ಅದರ ಶಿಖರ ಪ್ರಾಯಳು. ದೇವಸ್ಥಾನಕ್ಕೆ ಶಿಖರ ಇಲ್ಲದಿದ್ದರೆ ಪೂಜ್ಯತೆ ಉಂಟಾ? ಇಲ್ಲ. ಹಾಗೆ ಶಿಖರ ಕಳೆದುಕೊಂಡ ದೇವಾಲಯವಾಗಿದೆ ಇಂದ್ರನ ಅಮರಾವತಿ. ಅದೇ ಅವನಿಗೆ ಶಿಕ್ಷೆ. ಅಮಂಗಳಕರವಾದ ದೇವಲೋಕ ಅಂತಾಗಿದೆ ರಂಭಾದಿಗಳಿಲ್ಲದಿದ್ದರೆ. ಸ್ವಾಮಿ, ಏನು ನಮ್ಮಲ್ಲಿ ಕಾರ್ಯಕ್ರಮ ಆರಂಭ ಆಗುವುದು ಹೇಗೆ ಗೊತ್ತಾ? ಹೇಗೆ? ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸರು. ನಾಳೆಯಿಂದ ಈ ಪದ್ಯ ಹೇಗೆ ಹೇಳ್ತಾರೆ ನೋಡಬೇಕು. ನೋಡು, ಹೇಳಿ. ನಿಮಗೆ ಪದ್ಯ ಅದೇ ಆಗಬೇಕು, ಮತ್ತೆ ಊರಿನಲ್ಲಿದ್ದವರಿಗೆಲ್ಲ ಬಾಧೆ ಕೊಡಬೇಕು. ಅಭ್ಯಾಸ ಕೆಟ್ಟ ಅಭ್ಯಾಸ ನಿಲ್ಲಬೇಕು. ನಿಲ್ಲಿಸ್ತಾರೆ ಅಂತ ಹೊರಟದ್ದು ಮಾತ್ರ ಅಲ್ಲ,
ಬ್ರಹ್ಮರ್ಷಿಯ ಯೋಗ್ಯತೆಯನ್ನು ಅವನಿಗೂ ಲೋಕಕ್ಕೂ ಪ್ರಚುರಪಡಿಸುವುದಕ್ಕೆ ಶಾಪ ವಿಮೋಚನೆಗೆ ಮಾರ್ಗ ನಾನು ಹೇಳ್ತೇನೆ. ಹೇಗೋ? 10,000 ವರ್ಷದ ಶಿಲಾಖಂಡವಾಗಿ ಬಿದ್ದ ನೀನು ಆ ಬಳಿಕ ಒಬ್ಬನ ಪದಸ್ಪರ್ಶದಿಂದ ಕರಸ್ಪರ್ಶದಿಂದ ಶಾಪ ವಿಮುಕ್ತಳಾಗಿ ಮರಳಿ ದೇವಲೋಕವನ್ನು ಅಪ್ಸರೆಯಾಗಿ ಸೇರ್ತಿ. ಅದರಿಂದ ಲೋಕಕ್ಕೆ ಒಂದು ಸಂದೇಶ ಹೋಗ್ತದೆ. ಹೇಗೋ? ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟವನನ್ನು ಅಪ್ಸರೆ ಎಷ್ಟು ಪ್ರಯತ್ನಪಟ್ಟು ಕೆಡಿಸಲಾರನು. ಕೆಟ್ಟ ಅಪ್ಸರೆಯನ್ನು ಬ್ರಹ್ಮರ್ಷಿಯೊಬ್ಬ ಸರಿಪಡಿಸಬಲ್ಲ. ಈ ಸಂದೇಶ ಕೊಡುವುದಕ್ಕೆ ಈ ಶಾಪ. ಆದ್ದರಿಂದಲೇ ಹೇಳಿದಷ್ಟು ಕಾಲ ಶಿಲೆಯಾಗಿ ಬಿದ್ದಿರು. ಆ ಕಾಲದ ನಿರೀಕ್ಷೆಯಲ್ಲಿರ್ತೇನೆ ನೋಡು. ಆ